ರಾತ್ರಿ ಉಳಿದು ಬೆಳಕಿರುವಲ್ಲಿ ಕ್ಯಾನ್ಲ್ ಹೊರಟಿ ನಿಮ್ಮ ಇಲಾಖೆಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಸಮಸ್ಯೆ ನಾವು ತಿಳ್ಕೊಂಡಾಗಲೇ ಪವರ್ ಮ್ಯಾನ್ಗಳ ಸಮಸ್ಯೆ ಇದೆ. ತುಂಬಾ ಪವರ್ ಮ್ಯಾನ್ಗಳಿಂದ ಕಾನೂನು ತೆಗೆದುಕೊಳ್ಳಿಲ್ಲ. ಇಲ್ಲಿ ಆ ಹುದ್ದೆ ಖಾಲಿಯಾದಾಗ ಅದಕ್ಕೆ ಭರ್ತಿ ಮಾಡುವಂತ ಸಂಗತಿ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಈ ಕಾಂಟ್ರಾಕ್ಟ್ ಎಲ್ಲ ಹೊರಗಿನವರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ. ಇಲ್ಲಿ ಒಂದು ತಕ್ಷಣ ದುರಸ್ತಿ ಬೇಕಿದ್ರೆ ಅದಕ್ಕೆ ಸ್ಥಳೀಯ ಕಾಂಟ್ರಾಕ್ಟ್ದಾರರು ಸ್ಪಂದಿಸಲಿಲ್ಲ ನಾವು ಕಂಡುಕೊಂಡಾಗ. ಇನ್ನು ಟಿಸಿ ಮತ್ತೊಂದು ನಮ್ಮಲ್ಲಿ ಒಂದು ಟಿಸಿ ಬ್ಯಾಂಕ್ ಅಂತೇಳಿ ನಮ್ಮ ಸರ್ಕಾರ ಇವಾಗ ಓಪನ್ ಮಾಡಿ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂತೇಳಿ ಈಗ ಅದು ಉಂಟ ಇಲ್ವ ಅಂತ ಗೊತ್ತಿಲ್ಲ. ಈಗ ನಿಮ್ಗೆ ಬೇಕಾದಂತ ಎಲ್ಲ ಟ್ರಾನ್ಸ್ಫಾರ್ಮರ್ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಕೆಲವು ಕಡೆ ಮೊನ್ನೆ ಒಂದು ಕಡೆ ನಮ್ಗೆ ಕಂಪ್ಲೇಂಟ್ ಬಂತು, 1 ವಾರದಿಂದ ನಮಗೆ ಕರೆಂಟ್ ಇಲ್ಲ, ಟಿಸಿ ಆಗ್ಲಿಲ್ಲ ಅಂತ ಹೇಳಿ. ಒಟ್ಟು ನಿಮ್ಮ ಸಬ್ ಡಿವಿಷನ್ ಅಂತ ವಿಟ್ಲ ಈ ಭಾಗ, ಪುತ್ತೂರಿಂದು ಕುಮ್ರಾ ಭಾಗ, ಉಪ್ಪಿನಂಗಡಿ ಇಲ್ಲೆಲ್ಲ ಈ ಸಮಸ್ಯೆಗಳು ವಿಪರೀತ ಇದೆ. ಅದರ ಜೊತೆಯಲ್ಲಿ ನಮ್ಮ ಮಳೆಗಾಲ ಬರುವಾಗ ಕೊಂಬೆ ರೆಂಬೆ ಕತ್ತರಿಸೋದು, ನಿಮ್ಮ HT ಲೈನ್ ಇರ್ಬೋದು, LT ಲೈನ್ ಇರ್ಬೋದು, ಅದನ್ನು ಹಾದು ಹೋಗುವಂತ ಕಡೆಗಳಲ್ಲಿ ಕೊಂಬೆ ರೆಂಬೆ ಕತ್ತರಿಸಿ ವಿದ್ಯುತ್ತಿನ ಸಮಸ್ಯೆ ಆಗ್ತದೆ. ಹಾಗೆ ಒಟ್ಟು ಮಳೆಗಾಲ ಇನ್ನೂ ಕೂಡ ಆರಂಭ ಆಗಲಿಲ್ಲ. ಮಳೆಗಾಲ ಆರಂಭ ಆಗುವಾಗ ನಿಮ್ದು ಏನು ಇದೆಲ್ಲ ಇದ್ದದ್ದು. ಯಾಕಂದ್ರೆ ಸಿಡ್ಲಿಗೆ ಒಂದಷ್ಟು ಟಿಸಿಗಳು ಹೋಗ್ತದೆ, ಗಾಳಿಗೆ ಮರ ಬಿದ್ದು ಹೋಗ್ತದೆ, ಬೇರೆ ಬೇರೆ ಕಾರಣದಿಂದ ಹೋಗ್ತದೆ. ಆದ್ರೆ ಮಳೆಗಾಲ ಇನ್ನೂ ಆರಂಭ ಆಗಲಿಲ್ಲ. ಸರ್ಕಾರದ ಅಧಿಕೃತ ಹವಾಮಾನ ಇಲಾಖೆ ಪ್ರಕಾರ ಮಳೆಗಾಲ ಆರಂಭ ಆಗಲಿಲ್ಲ. ಆದ್ರೂ ಇಷ್ಟು ಸಮಸ್ಯೆಗಳಿರುವಾಗ ಇವತ್ತು ಇಲ್ಲಿಯ ಈ ಲೈನ್ ಮ್ಯಾನ್ಗಳ, ಪವರ್ ಮ್ಯಾನ್ಗಳ ಕೊರತೆ, ಬೇರೆ ಬೇರೆ ಕಾರಣದಿಂದ ಇವತ್ತು ಜನ ಕರಾಳ ರಾತ್ರಿಯನ್ನು ಅನುಭವಿಸುವಂತ ಸಂಗತಿ, ಕತ್ತಲೆಯಲ್ಲಿ ಇರುವಂತಹ ಒಂದು ಸಂಗತಿ ಆಗಿದೆ. ಅದಕ್ಕೆ ತಕ್ಷಣ ಸ್ಪಂದಿಸಬೇಕು. ಇವತ್ತು ಪವರ್ ಮ್ಯಾನ್ಗಳಲ್ಲೇ ಇದ್ರೆ ತಕ್ಷಣ ಸ್ಥಳೀಯವಾಗಿ ಯಾರನ್ನು ನೇಮಕ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಮಾಡುವಂತದ್ದು ಮಾಡಬೇಕು. ಕೊಂಬೆ ರೆಂಬೆ ಕತ್ತರಿಸುವಂತೆ ಕೆಲಸವನ್ನು ಮಾಡಬೇಕು. 24 ಗಂಟೆ ಒಳಗೆ ಟಿಸಿಯನ್ನು ಅಳವಡಿಸುವಂತ ಕೆಲಸ ಮಾಡಬೇಕು. ಮತ್ತೊಂದು ಫೋನ್ ತೆಗೆಯುವಂತದ್ದು 24x7 ಒಂದು ಮೆಸ್ಕಾಂ ಅಲ್ಲಿ ಒಂದು ಸಹಾಯವಾಣಿಯನ್ನು ನೀವು ತೆರೀಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಆಗದೇ ಇದ್ರೆ ಇವತ್ತು ನಾವು ಸ್ವಲ್ಪ ಜನ ಬಂದಿದ್ದೇವೆ, ಮತ್ತೆ ಇಡೀ ಗ್ರಾಹಕರನ್ನು ಸೇರಿಸಿಕೊಂಡು ಏನು ಮಾಡಬೇಕು ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿಕೆ ನಿಮ್ಮಲ್ಲಿ ನಾವು ಬಂದದ್ದು. 230393 ಅದು ನಿಮ್ಮ ಕಂಪ್ಲೇಂಟ್ ನಂಬರ್ ಅಲ್ಲ ಸರ್? ಇದಲ್ಲ 693 ಅದೇ 393 ಲಾಸ್ಟ್ ನಂಬರ್ ಹೌದಲ್ವಾ? ಅದೇ ಅದು ಯಾವಾಗ್ಲೂ ಒಂದು ಎಂಗೇಜ್ ಇರೋದು. ಅದೇನು ಫೋನ್ ಮೇಲೆ ತೆಗೆದಿರ್ತಾರ ಏನು? ಇಲ್ಲ ಕಂಟಿನ್ಯೂಸ್ ಒಂದು ಕೆಲವು ಸರ್ ಇಡೀ ದಿನ ತೆಗೆಯದೇ ಇದೆ ಸರ್. ಇದು ನಮ್ಮ ಅನುಭವ. ನಮಗೆ ನಿಮ್ಮ ಪರೀಕ್ಷೆ ಇಲ್ಲಿ ಬಂದು ಮಾತಾಡಬಹುದು. ನಮ್ಮಲ್ಲಿ ಪಾಪ ಆ ಗ್ರಾಮಾಂತರದವರು, ನಮ್ಮ ಕೆಲಸಕ್ಕೆ ಹೋಗುವವರು, ಕೂಲಿ ಕೆಲಸ ಮಾಡುವವರಿಗೆ ಕರೆಂಟ್ ಇಲ್ಲದೆ ಅಲ್ಲಿ ಬೋರ್ವೆಲ್ ಈಗ ಜಲಸೇರಿ ನೀರು ಬರ್ತಾ ಇಲ್ಲ ಸರ್. ಅವರು ಮಾಡುವಾಗ ಸಹ ನಂಬತ್ತೇನೆ, ನಾನು ತೆಗಿಲಿಲ್ಲ ಅಂತ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೇನೆ, ನಾನು ಮಾಡ್ತೇನೆ. ಆದ್ರೆ ಸರ್ ಸಾರ್ವಜನಿಕರು ಒಂದು ಕಂಪ್ಲೇಂಟ್ ನಂಬರ್ ಅನ್ನು ನೀವು ಕರೆಕ್ಟ್ ಉತ್ತರ ಕೊಡೋರು ಯಾವಾಗ ಆಗ್ತದೆ, ಏನಾಗ್ತದೆ, ನಿಮ್ಮ ಸಮಸ್ಯೆ ಇದ್ರೆ ಹೇಳಿಬಿಟ್ರೆ ದೊಡ್ಡ ಉಪಕಾರ ಯಾವುದೂ ಇಲ್ಲ. ನಾವು ರಾತ್ರಿ 8:30 ದಿವಸ ಇಲ್ಲಿ ಬಂದದ್ದಿದೆ ಸರ್. ಇಲ್ಲಿ ಬಾಗಿಲಾಗಿ ತುಂಬಾ ಸಲ ಇದಾಗಿದೆ. ಒಂದು ನಂಬರ್ ಹೆಲ್ಪ್ ಲೈನ್ ಯಾವ್ದಾನ ಹೊಸತು ಇವರು ಹೇಳಿದಾಗೆ ಮಾಡಿದ್ರೆ ಒಳ್ಳೆದು. ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬಹುದು. ಇಲ್ಲ ಅಂತ ಆದ್ರೆ ನಾವು ಹೆಚ್ಚಿನ ಇದರಲ್ಲಿ ಮಾಜಿ ಶಾಸಕರು ಹೇಳಿದಂತೆ ಪ್ರತಿಭಟನೆ 78 ಬೋರ್ವೆಲ್ಸ್ಗಳು ಜಲಸಿರಿ ಯೋಜನೆ ಇದ್ರೂ ಕೂಡ ರನ್ ಆಗ್ತಾ ಇದೆ. ಇದಕ್ಕೆ ನಿಮ್ಮಲ್ಲಿ ಸಮರ್ಪಕವಾಗಿ ಕರೆಂಟ್ ಕೊಡದಿದ್ರೆ ಸಾರ್ವಜನಿಕರಿಗೆ ನೀರು ಕೊಡಲಿಕ್ಕೆ ತೊಂದರೆ ಆಗ್ತದೆ. ನಗರಸಭೆ ಈಗ ನಮ್ಮ ಅವಧಿ ಮುಗಿದಿದ್ದು ಜನರಿಗೆ ಗೊತ್ತಿರುವುದಿಲ್ಲ ನಮ್ಮ ಅವಧಿ ಮುಗಿದಿದೆ ಅಂತ. ನಮಗೆ ಫೋನ್ ಮಾಡ್ತಾರೆ, ನಿಮ್ಮ ಕಡೆಯಿಂದ ಏನು 24x7 ಫೋನು ನಂಬರ್ ಇದೆ, ಅಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ. ಯಾಕೆ ನೀವು ಹೆಚ್ಚುವರಿ ಕಾಂಟ್ರಾಕ್ಟ್ ಈಗ ವೀಕೆಂಡ್ ಪೋಸ್ಟಿಗೆ ಕಾಂಟ್ರಾಕ್ಟ್ ಅಂತ ಕೊಡಬಾರ್ದು? ಇಲ್ಲ ಸರ್, ಬಟ್ ಏನಂದ್ರೆ ನಮಗೆ ಅವರನ್ನು ತಗೊಂಡು ಕೂಡ ಕಂಬ ಹತ್ತಿಸಲಿಕ್ಕೆ ಪ್ರಯೋಜನ ಇಲ್ಲ. ಕಂಬ ಹತ್ತಬೇಕಾದ್ರೆ ಟ್ರೈನ್ ಡೇ ಆಗಬೇಕು, ಕಂಬ ಹತ್ತಿ ಕೆಲಸ ಮಾಡಬೇಕು. ಇಲ್ಲದ್ರೆ ಅವನು ನಾವು ಎಲ್ಟಿಗೆ ತಗೊಳ್ಬಹುದು, ಗೇಲ್ಗಡೆಗೆ ತಗೊಳ್ಬಹುದು, ಅಥವಾ ವೈರ್ ಹಿಡಿಲಿಕ್ಕೆ ತಗೊಳ್ಬಹುದು. ಬಿಟ್ಟರೆ ಕಂಬ ಹತ್ತಿಸಿ ಕೆಲಸ ಮಾಡಿಸುವಾಗ ಇಲ್ಲ ಅದೊಂದು ಪ್ರಕಾರ ಒಂದದು. ಮತ್ತೆ ಈಗ ಬ್ರೇಕ್ ಡೌನ್ ಸರ್ ಆಗುತ್ತೆ. ನಿನ್ನೆ 30-40 ಕಂಬ ಕಟ್ಟಾಗಿದೆ ಉಪ್ಪಿನಂಗಡಿಯಲ್ಲಿ. 5ರಿಂದ 6 ಬ್ಯಾಚ್ ಅಲ್ಲಿ, ಒಂದು ಬ್ಯಾಚ್ ಅಲ್ಲಿ ಮಿನಿಮಮ್ 10 ಜನ ಇರ್ತಾರೆ. ಒಂದು 60-70 ಜನವನ್ನು ಹಾಕಿ ಪ್ರೆಸೆಂಟ್ ಇದೆ. ಏನಂತ ಹೇಳಿದ್ರೆ
60% ಲೈನ್ ಮ್ಯಾನ್ ಇರುವುದಿತ್ತು. ಟೋಟಲ್ ನಮಗೆ 393 ಲೈನ್ ಮ್ಯಾನ್ ಬೇಕಿತ್ತು. ಜೊತೆಗೆ 293 ಟೋಟಲ್ ನಮ್ಮ ಡಿವಿಷನ್ಗೆ ಪುತ್ತೂರು 234 ಜನ ವರ್ಕಿಂಗ್ ಇರುವುದು. ಸುಮಾರು ಅಷ್ಟು ಕೊರತೆ ಇದೆ. ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೊಂದು ಆದೇಶ ಇತ್ತು, 15 ವರ್ಷಕ್ಕೆ ಅವರು ಟ್ರಾನ್ಸ್ಫರ್ ಆಗುವಾಗಿಲ್ಲ ಅಂತ ಹೇಳಿ ಮಾಡಿದ್ರು. ಅದರ ನಂತರ ಸರ್ಕಾರಗಳು ಅದನ್ನು ಇಲ್ಲ ರಿಲ್ಯಾಕ್ಸೇಷನ್ ಕೊಟ್ಟು ಮತ್ತೆ ಟ್ರಾನ್ಸ್ಫರ್ ತಗೊಳ್ಬಹುದು ಅಂತ ಮಾಡಿ ಈಗ ಸುಮಾರು 40 ಜನ ಟ್ರಾನ್ಸ್ಫರ್ ಆಗಿ ಕೂತಿದ್ದಾರೆ ಇಲ್ಲಿವರೆಗೆ. ನಾವು ಅವ್ರನ್ನ ರಿಲೀವ್ ಮಾಡಲಿಲ್ಲ. ನಮಗೆ ಅಲ್ಟರ್ನೇಟ್ ಜನ ಬರುವವರೆಗೆ ನಾವು ರಿಲೀವ್ ಮಾಡೋದಿಲ್ಲ ಅಂತ ಹೇಳಿ ಸುಮಾರು 1 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ದೇವೆ. ಆಕ್ಚುಲಿ ಜನವರಿ ನಮ್ಮ ಈ ಜೂನ್ ಅಥವಾ ಜುಲೈಯಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕಿದೆ, ಎಲ್ಲ ಆಗಿದೆ, ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಈಗೇನು ವೆರಿಫಿಕೇಶನ್ ಅಲ್ಲಿ ಇದೆ. ಅದಾದ ಕೂಡಲೇ ಜನ ಕೊಡ್ತಾರೆ. ಅದು ಒಂದು ಅಂತ. ಮತ್ತೆ ಈಗ ಪ್ರತಿ ವರ್ಷ ನಾವು ಮಾಡಿದಾಗ ಈ ವರ್ಷನು ಏಪ್ರಿಲ್ 1 ಇಂದಲೇ 58 ಜನ ಬ್ಯಾಚ್ ನಮ್ಮ ಎಲ್ಲಾ ಸೆಕ್ಷನ್ ಗಳಿಗೆ 3 ಜನರಾಗಿ ತಗೊಂಡಿದ್ದೇವೆ. ಮತ್ತೆ ಎಕ್ಸ್ಟ್ರಾ ವೆಹಿಕಲ್ಗಳು ಕೂಡ ನಮ್ಮಲ್ಲಿ ಆಲ್ರೆಡಿ 8 ವೆಹಿಕಲ್ 24/7 ವರ್ಕ್ ಮಾಡ್ತಿದೆ ಇಡೀ ಡಿವಿಷನ್ ಅಲ್ಲಿ. ಅದರಲ್ಲಿ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ 3 ವೆಹಿಕಲ್ ಇದೆ. 200 ಅಡಿಕೆ ಮರ ಒಬ್ಬರದ್ದು ಹೋಗಿದೆ. ನಾನು ಹೋಗಿದ್ದೆ, ನಾನು ನಿಮಗೆ ಫೋನ್ ಮಾಡಿರ್ತಕ್ಕಂಥದ್ದು ಸ್ಪಾಟಿಗೆ ಹೋಗಿದ್ದೆ. ಅಲ್ಲಿ ನನಗೆ ಗೊತ್ತಾಯ್ತು, ಅದು ಸಮಸ್ಯೆ ಗೊತ್ತಾಯ್ತು. ಯಾಕಂದ್ರೆ ಸಾಗವಾನಿ ಮರ ಬಿದ್ದಿದೆ, ಹಲಸಿನ ಮರ ಬಿದ್ದಿದೆ, ಎಲ್ಲ ಮರಗಳು ಬಿದ್ದಿದೆ. ಅದನ್ನು ನೋಡ್ಬೇಕಿದ್ರೆ ನನಗೆ ಒಂದು ಏನು ಭಯಂಕರ ಆಯ್ತು. ಅದು ಭೂಕಂಪ ಆದಾಗೆ ಆಗಿತ್ತು. 2 ದಿವಸ ಬೇಕು ಅಂತ ಹೇಳಿದ್ರು. ನೀವು 3 ದಿವಸದಲ್ಲಿ ಅದನ್ನು ಮಾಡಲಿಲ್ಲ ಅಂತಲ್ಲ. ಆದ್ರೂ ಇಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ತಕ್ಷಣಕ್ಕೆ ಅವನಿಗೆ ಕರೆಕ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು? ಇಲ್ಲ ಸರ್, ನಿನ್ನೆ ಅಲ್ಲಿಗೆ ಸರ್ವ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.